91 ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆ ಆವರಣಕ್ಕೆ ಶಾಲಾ ಮಾಜಿ ಮುಖ್ಯೋಪಾಧ್ಯಾಯರು ಹಾಗೂ ಸಂಚಾಲಕರ ಕುಟುಂಬಸ್ಥರೇ ಬೇಲಿಯನ್ನು ಹಾಕುವ ಮೂಲಕ ಸರ್ಕಾರಿ ಶಾಲೆಯಲ್ಲಿರುವ ಬಡ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಅಡ್ಡಿಯನ್ನುಂಟು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಶಾಲಾ ಮಕ್ಕಳು ಶೌಚಾಲಯಕ್ಕೆ ತೆರಳಲು ಕಷ್ಟಪಡುವಂತಹ ಸ್ಥಿತಿ ಶಾಲೆಯಲ್ಲಿದ್ದರೂ ಶಿಕ್ಷಣಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯು ಯಾವುದೇ ಕ್ರಮ ವಹಿಸದೇ ಇರುವುದರ ವಿರುದ್ಧ ಶಾಲಾ ಆಡಳಿತ ಮಂಡಳಿಯು ಆಕ್ರೋಶ ವ್ಯಕ್ತಪಡಿಸಿದೆ. ಕೊಳ್ನಾಡು ಗ್ರಾಮದ ಸರ್ವೆ ನಂಬರ್ 343/2Bಯ 46 ಎಕರೆ ಹಾಗೂ 343/2Aಯಲ್ಲಿ 62 ಎಕರೆ ಜಮೀನನ್ನು ಮಾದಕಟ್ಟೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಾರೆಬೆಟ್ಟು ಆಟದ ಮೈದಾನಕ್ಕೆ ಮೀಸಲಿಡಲು ಸಹಾಯಕ ಆಯುಕ್ತರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ. ಪಹಣಿ ಪತ್ರದಲ್ಲಿಯೂ ಉಲ್ಲೇಖಗೊಂಡಿದೆ. ಆದರೆ ಈ ನಡುವೆ ಏಕಾಏಕಿ ಕಳೆದ 91 ವರ್ಷಗಳಿಂದ ಕಾರ್ಯಾಚರಿಸುತ್ತಿದ್ದ ಶಾಲಾ ಶೌಚಾಲಯ ಇರುವಂತಹ ಜಾಗಕ್ಕೆ ಶಾಲೆಯನ್ನು ಸ್ಥಾಪಿಸಿದ ಹಾಗೂ ಜಾಗವನ್ನು ಉದಾರ ಕೊಡುಗೆಯಾಗಿ ನೀಡಿದ ಕುಟುಂಬದ ಮಕ್ಕಳೇ ಬೇಲಿಯನ್ನು ಹಾಕಿದ್ದಾರೆ. ಕಾನೂನು ರೀತಿಯ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಯುಂಟಾದಲ್ಲಿ, ನ್ಯಾಯ ದೊರಕದೇ ಇದ್ದಲ್ಲಿ ಗ್ರಾಮಸ್ಥರು, ಪೋಷಕರು ಎಲ್ಲರೂ ಸೇರಿಕೊಂಡು ಉಗ್ರ ಪ್ರತಿಭಟನೆ ನಡೆಸಲಿದ್ದೇವೆ ಎನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಂಟ್ವಾಳ ತಾಲೂಕಿನ ಕೊಲ್ನಾಡು ಗ್ರಾಮದ ಮಾದಕಟ್ಟೆಯಲ್ಲಿ ಮಾದಕಟ್ಟೆ ಶಾಲೆಯು 1933ರಲ್ಲಿ ಹಿರಿಯರಾದ ಮಾದಕಟ್ಟೆ ಕೃಷ್ಣ ಭಟ್ಟರಿಂದ ಸ್ಥಳೀಯ ಜನರ ಸಹಕಾರದೊಂದಿಗೆ ಸ್ಥಾಪಿಸಲ್ಪಟ್ಟಿದೆ. ಕೇವಲ 12 ಮಂದಿ ವಿದ್ಯಾರ್ಥಿಗಳೊಂದಿಗೆ ಸ್ಥಾಪಿಸಲ್ಪಟ್ಟ ಈ ವಿದ್ಯಾಲಯದಲ್ಲಿ 1ರಿಂದ 3ನೇ ತನಕ ವಿದ್ಯಾರ್ಜನೆಗೆಯಲು ಅವಕಾಶವಿತ್ತು. ಒಂದೇ ಕಟ್ಟಡದಲ್ಲಿ 53 ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡುವಂತಹ ವಾತಾವರಣ ಸದ್ಯ ಶಾಲೆಯಲ್ಲಿದೆ. ನೂತನ ಕಟ್ಟಡ ಕಟ್ಟಲು ಜಾಗದ ಮಾಲೀಕರಿಂದಲೇ ಅಡ್ಡಿಯುಂಟು ಮಾಡಲಾಗುತ್ತಿದೆ. ಅಧ್ಯಾಪಕರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಚಿಕ್ಕದಾಗುತ್ತಾ ಬಂತು. ಕೇವಲ ಇಲ್ಲಿ ಇದ್ದ ಮೊದಲಿನ ಕಾಯಂ ಶಿಕ್ಷಕರೆಲ್ಲ ನಿವೃತ್ತಿ ಆದ ನಂತರ ಇಲಾಖೆಯ ಮೂಲಕ ಪ್ರಯತ್ನಿಸಿ ಹರೀಶ್ ಕುಮಾರ್ ಎನ್ನುವರನ್ನು ನಿಯೋಜನೆಯ ಮೇಲೆ ನಮ್ಮ ಶಾಲೆಗೆ ಈಗ ಒದಗಿಸಿಕೊಟ್ಟಿದ್ದಾರೆ. ಅವರ ನೇತೃತ್ವದಲ್ಲಿ ಆಡಳಿತ ಮಂಡಳಿಯವರ ಹಳೆ ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ನಮ್ಮ ಶಾಲೆಯಲ್ಲಿ ಈಗ ಒಬ್ಬರು ಇಲಾಖಾ ಶಿಕ್ಷಕರು, 3 ಮಂದಿ ಗೌರವ ಶಿಕ್ಷಕರ ಸೇವೆಯೊಂದಿಗೆ ನಡೆಯುತ್ತಾ ಉಂಟು. ಇಂತಿರುವಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಪ್ರಯತ್ನದ ಫಲವಾಗಿ ನಾವು ಕಳೆದ ವರ್ಷ ಸ್ನೇಹ ಮಿಲನ ವಾರ್ಷಿಕೋತ್ಸವ ಬಹಳ ಅದ್ಧೂರಿಯಾಗಿ ನಡೆಸಿದ್ದೇವೆ. ನಮಗೆ ಆ ಜನಜಾಗೃತಿಯ ಪರಿಣಾಮವಾಗಿ ಪುನಃ ನಮಗೆ ಇದನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ಒಂದು ಒತ್ತಡ ಬಲವಾಗಿ ಬಂದ ಕಾರಣ ನಾವು ಆ ಬಗ್ಗೆ ಪ್ರಯತ್ನ ಪಟ್ಟೆವು. ಆವಾಗ ನಮಗೆ ಸ್ವಂತ ಜಾಗ ಇಲ್ಲಲ್ಲ, ಆದರೆ ಶಾಲೆಯ ನಿವೇಶನದ ಹತ್ತಿರ ಸರ್ಕಾರಿ ಜಾಗ ಇತ್ತು. ಆ ಸರ್ಕಾರಿ ಜಾಗೆಯನ್ನು ನಮ್ಮ ಇಲಾಖೆಯ ಮೂಲಕ ನಮಗೆ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ದೇವೆ, ಅರ್ಜಿ ಸಲ್ಲಿಸಿದ್ದೇವೆ. ಅದಕ್ಕೆ ಸ್ಪಂದಿಸಿ ಇಲಾಖೆಯವರು ನಮ್ಮ ಶಾಲೆಗೆ 1 ಎಕರೆ 8 ಸೆಂಟ್ಸ್ ಸ್ಥಳವನ್ನು ಆಟದ ಮೈದಾನಕ್ಕಾಗಿ ಕಾದಿರಿಸಿದ್ದಾರೆ. ಅದನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ಆವಾಗ ನಾವು ಪ್ರಯತ್ನ ಮಾಡುತ್ತಿರುವಾಗಲೇ ಆಡಳಿತ ಮಂಡಳಿಯವರು ಸರ್ಕಾರಿ ಜಾಗೆಯನ್ನು ಕೊಡಲಿಕ್ಕೆ ಕೂಡುದು, ಅದು ನಮ್ಮ ಕುಮುಕಿ ಅಂತ ಹೇಳಿದರು. ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಯನ್ನು ಉಳಿಸುವಂತೆ ಎಲ್ಲರ ಪ್ರಯತ್ನವಾಗಿದೆ. ಅದರಲ್ಲಿ ಆಟವಾಡುತ್ತಾರೆಂದಲ್ಲಿ ಯಾರೂ ಮೆಚ್ಚಲಾರರು. ನಿವೃತ್ತ ಮುಖ್ಯೋಪಾಧ್ಯಾಯರು, ಅವರ ಕುಟುಂಬಸ್ಥರು ಮಕ್ಕಳ ಶಿಕ್ಷಣದ ಉದ್ದೇಶದಿಂದ ಬೆಂಬಲಿಸಬೇಕಿದೆ ಹೊರತು ಅವರನ್ನು ಶಿಕ್ಷಣದಿಂದ ವಂಚಿತರಾಗುವಂತೆ ಮಾಡುವುದಲ್ಲ ಎನ್ನುತ್ತಾರೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು. ನನ್ನ ಚಿಕ್ಕದಂದೆ ತೀರಿ ಹೋದ ನಂತರ ನೀನು ಸೇರಬೇಕು ಕಮಿಟಿಗೆ ಅಂತ ಹೇಳಿದರು. ಆ ಪ್ರಕಾರ ನಾನು ಈ ಕಮಿಟಿಗೆ ಸೇರಿದ್ದೆ. ಆನಂತರ ಸ್ವಲ್ಪ ಸಮಯದ ನಂತರ ನಮ್ಮ ಶಾಲೆಯಲ್ಲಿ 5ನೇ ಕ್ಲಾಸ್ನವರೆಗೆ ಇದ್ದದ್ದು. ಆಗೊಂದು ಸಮಸ್ಯೆ ಬಂತು, ಒಂದಾದ 4ನೇ ತರಗತಿ ಮಾಡಬೇಕು, ಇಲ್ಲದಿದ್ದರೆ 7ನೇ ತರಗತಿ ಮಾಡಬೇಕು ಅಂತ. ಆಗ ನಾವು ಶಾಲೆಯಲ್ಲಿ ಒಂದು ತರಗತಿ ಕಮ್ಮಿ ಮಾಡುವುದಕ್ಕಿಂತ ಒಂದು ತರಗತಿ ಜಾಸ್ತಿ ಮಾಡುವಂತ ಹೇಳಿ ಊರವರ ಸಹಕಾರ ಅಂದರೆ ತುಂಬ ಜನ ಹಣ, ಶ್ರಮದಾನ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ನಾವು 7ನೇ ತರಗತಿಯವರೆಗೆ ಅಲ್ಲಿ ಹೊಸ ಕಟ್ಟಡವನ್ನು ಕಟ್ಟಿ ಮಾಡಿದೆವು. ಇಲ್ಲೊಂದು ಹಳೆ ಕಟ್ಟಡ ಇತ್ತು, ಅದು ಈಗ ಬಿದ್ದೋಗಿದೆ. ಹಾಗಾದರೂ ಸಹ ನಾವು ಎಲ್ಲ ಊರವರು ಸೇರಿ ಇಲ್ಲಿ ನಮ್ಮದು ಯಾವುದೇ ಅನುದಾನ ಸರ್ಕಾರದ ಅನುದಾನ ಇಲ್ಲ. ಆದರೂ ಸಹ ನಾವು ಎಲ್ಲ ಊರವರು ಸೇರಿ ಎಲ್ಲರೂ ಊರವರು ತುಂಬ ಸಹಕಾರದಿಂದ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಆದಷ್ಟು ಪ್ರಯತ್ನ ಮಾಡಿ ಕೊಡ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ ನಮ್ಮ ಈ ಶಾಲೆಗೆ ಒಂದು ಅಡಿಸ್ಥಳದ ಒಂದು ಜಾಗ ಬೇರೆಯವರು ಇದ್ದ ಕಾರಣ, ಮೊದಲಿನ ಆಡಳಿತ ಸಮಿತಿಯವರು ಇದ್ದ ಕಾರಣ ನಮಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ
ಬಹಳ ಕಷ್ಟ ಆಗ್ತಾಯಿತ್ತು. ಹೇಳಿದರೆ ಯಾವ ಪ್ರತ್ಯೇಕ ಕೆಲಸವನ್ನು ಮಾಡಲಿಕ್ಕೆ ಕಷ್ಟ ಆಗ್ತಾ ಬಂತು. ಹೇಳಿದರೆ ಅವರು ಪ್ರತಿಯೊಂದು ಅವರದ್ದು ಲಾಯರ್ ನೋಟಿಸ್ ಕೊಟ್ಟರು, ನೀವು ಇಂಗ್ಲೀಷ್ ಮೀಡಿಯಂ ಮಾಡಬಾರ್ದು. ಬಹಳ ತೀರಾ ಬಡ ಮಕ್ಕಳು ಕಲಿಯುವಂಥ ಶಾಲೆ ಇದು. ಸ್ವಲ್ಪ ಅನುಕೂಲಸ್ಥರು ಇಂಗ್ಲೀಷ್ ಮೀಡಿಯಮ್ಗೆ ಇಲ್ಲಿಂದ ಕಳಿಸ್ತಾರೆ ಬಸ್ಸಲ್ಲಿ. ಯಾವುದಕ್ಕೂ ಅನುಕೂಲ ಇಲ್ಲದಂಥ ಮಕ್ಕಳು ಈ ಶಾಲೆಗೆ ಬರುವುದು. ಸಾಧಾರಣ 45 ಆಸುಪಾಸಿನಲ್ಲಿ ಮಕ್ಕಳು ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. 4 ಜನ ಟೀಚರ್ಸ್ ಇದ್ದಾರೆ. ಹೀಗಿರುವಾಗ ಮೊನ್ನೆ ಆದಿತ್ಯವಾರ ದಿವಸ ಬಂದು ಈ ಶಾಲೆಯ RTC ಓನರ್ ನಮ್ಮ ಶಾಲೆಯ ಆಟದ ಮೈದಾನಕ್ಕೆ ಮತ್ತು ಟಾಯ್ಲೆಟ್ಗೆ ಬೇಲಿಯನ್ನು ಹಾಕಿ ಮುಚ್ಚಿರ್ತಾರೆ. ಆದ್ದರಿಂದ ಮಕ್ಕಳಿಗೆ ತುಂಬ ಅನಾನುಕೂಲ ಆಗ್ತದೆ. ಈ ಶಾಲೆಯ RTC ಓನರ್ಗಳು ಇಲ್ಲಿ ಮೊದಲು ಹೆಡ್ ಮಾಸ್ಟರಾಗಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಈ ಶಾಲೆಯಿಂದ ಎಲ್ಲ ಪ್ರಯೋಜನವನ್ನು ಪಡೆದು ಅವರ ಜೀವನವನ್ನು ಈ ಶಾಲೆಯ ಮುಖಾಂತರ ಅವರು ಕಂಡುಕೊಂಡು ಇದೀಗ ಈ ಶಾಲೆ ಮುಚ್ಚಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಶಾಲೆಯಿಂದ ಸಾರ್ವಜನಿಕರು ದೇಣಿಗೆಯಾಗಿ ನೀಡಿದಂಥ ಎಲ್ಲ ಆರ್ಥಿಕ ಹಣಕಾಸಿನ ವ್ಯವಹಾರವನ್ನು ಕೂಡ ಅವರು ದೋಚಿ ಇಲ್ಲಿಂದ ಹೋದದ್ದು. ಪ್ರತಿಫಲವಾಗಿ ಇಲ್ಲಿ 75ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಲ ಇಲ್ಲಿಗೆ ದಾಖಲಾತಿ ಮಾಡಲಿಕ್ಕೆ ಬಯಸಿದರು. ಆದರೆ ಆ ದಾಖಲಾತಿಯನ್ನು ಕೂಡ ತಡೆದು ಈಗ ಆ ವ್ಯವಸ್ಥಿತವಾದ ರೀತಿಯಲ್ಲಿ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಅದನ್ನು ತಡೆಯಲಾಗಿದೆ. ಮನೆ ಮನೆಗೆ ಕ್ಯಾಂಪೇನ್ ಮಾಡಿದರು ಅವರು, ಇಲ್ಲಿಗೆ ಶಾಲೆಗೆ ವಿದ್ಯಾರ್ಥಿಗಳನ್ನು ಕಳಿಸಬಾರ್ದು, ಇಲ್ಲಿ ತೊಂದರೆ ಉಂಟು ಅಂತೇಳಿ ಸುಳ್ಳು ಆರೋಪಗಳನ್ನು ಮಾಡಿ ಇಲ್ಲಿ ವಿದ್ಯಾರ್ಥಿಗಳನ್ನು ಬರದಾಗಿ ಮಾಡಿದ್ದಾರೆ. ಈ ರೀತಿ ಮಾಡಿದ್ದು ಮಾತ್ರ ಅಲ್ಲದೆ ಇಲ್ಲಿ ಕೆಲವೊಂದು ಅಪಪ್ರಚಾರಗಳನ್ನು ನಿರಂತರವಾಗಿ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ಈಗ ಇತ್ತೀಚೆಗೆ ಇಲ್ಲಿಗೆ ಒಂದು ಬೇಲಿ ಹಾಕಿದೆ. ಮತ್ತು ಅವ್ರದ್ದೊಂದು ವಾದ ಇದೆ, ನಮಗೆ ಇಲ್ಲಿ ಕನ್ನಡ ಮೀಡಿಯಮನ್ನು ನೀವು ನಡೆಸಬೇಕು, ಇಂಗ್ಲೀಷ್ ಮೀಡಿಯಂ ನಡೆಸಬಾರ್ದು ಅಂತೇಳಿ ನಮಗೆ ನೋಟಿಸ್ ಕೊಡ್ತಾರೆ. ಅವರಿಗೆ ಕನ್ನಡ ಕೊಳ್ಳಾಡು ಗ್ರಾಮದಲ್ಲಿರುವ ಅನುದಾನಿತ ಶಾಲೆಗೆ ಜಾಗವನ್ನು ಉದಾರ ಕೊಡುಗೆಯಾಗಿ ನೀಡಿದ ಕುಟುಂಬದ ಮಕ್ಕಳೇ ಬೇಲಿಯನ್ನು ಹಾಕಿದ್ದಾರೆ. ಇದರಿಂದ ಶಾಲಾ ಮಕ್ಕಳು ಶೌಚಾಲಯಕ್ಕೆ ತೆರಳಲು ಕಷ್ಟಪಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಂಟ್ವಾಳ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ, ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲಾ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.